ಯಕ್ಷಗಾನ ಇತಿಹಾಸದ ತಿರುಗಾಟದಲ್ಲಿ ಶ್ರೀ ಗೆಜ್ಜೆಗಿರಿ ಮೇಳ ಮಹತ್ತರ ಮೈಲಿಗಲ್ಲು ಸಾಧಿಸಿದೆ. ಪರಿಪೂರ್ಣ ಮೇಳವೊಂದು ವಿದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಯಕ್ಷಗಾನ ಪ್ರದರ್ಶನ ನೀಡಲಿದೆ. ಬನ್ನಿ, ಗೆಜ್ಜೆಗಿರಿ ಮೇಳದ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಯಕ್ಷಗಾನ ಪ್ರದರ್ಶನವೆಂದರೆ ಮೈ ರೋಮಾಂಚನವಾಗುತ್ತದೆ. ಚೆಟ್ಟೆ ಸದ್ದು ಕೇಳಿದರಂತೂ ನಾಟ್ಯವಾಡಲು ಮನಸ್ಸಾಗುತ್ತದೆ. ಅಂತಹ ಅದ್ಭುತ ಶಕ್ತಿ ಯಕ್ಷಗಾನ ಕಲೆಗಿದೆ. ಪರಿಪೂರ್ಣವಾದ ಯಕ್ಷಗಾನ ಇತ್ತೀಚಿನ ದಿನಗಳಲ್ಲಿ ಅಬಾಲ ವೃದ್ಧರಾದಿಯಾಗಿ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಇದೇ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ಹಲವು ಯಕ್ಷಗಾನ ತಂಡಗಳಿವೆ. ಆದರೆ ಯಕ್ಷಗಾನದ ತಿರುಗಾಟದಲ್ಲಿ ಇದೀಗ ಶ್ರೀ ಗೆಜ್ಜೆಗಿರಿ ಮೇಳವು ಮಹತ್ತರವಾದ ಮೈಲಿಗಲ್ಲನ್ನು ಸಾಧಿಸಿದೆ. ಬೇಡ ಮಕ್ಕಳ ನೀರ ಬೇಟೆಯ ಕೈಯಿದೆ ಕಳೆದು ಹೋಯಿತು ಬಾಳರವು ಕಳೆದು ಹೋಯಿತೆ ಬಾಳರತ್ನವು ಎನ್ನುತ್ತ ದುಃಖಿಸಲು. ತುಳುನಾಡಿನಾದ್ಯಂತ ಅಷ್ಟದಿಕ್ಕುಗಳಲ್ಲಿ ಪ್ರದರ್ಶನಗೈದು ಕೇರಳ, ಬೆಂಗಳೂರು, ಮುಂಬೈ, ಪುಣೆಯಲ್ಲಿಯೂ ಭರ್ಜರಿ ಪ್ರದರ್ಶನಗೊಂಡು ಯಕ್ಷಾಭಿಮಾನಿಗಳಿಂದ ಪ್ರಶಂಸೆ ಗಳಿಸಿದ ಶ್ರೀ ಆದಿ ಧೂಮಾವತಿ ಶ್ರೀ ದೇವೈದತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಗೆಜ್ಜೆಗಿರಿ ಮೇಳದವರಿಂದ ಏಪ್ರಿಲ್ 19ರಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಯಿಂದ ಒಮಾನ್ ದೇಶದ ಮಸ್ಕತ್ನ ರೂವಿ ಅಲ್ ಫಲಾಸ್ ಹೋಟೆಲ್ನ ಗ್ರ್ಯಾಂಡ್ ಹಾಲ್ನಲ್ಲಿ ಒಮಾನ್ ಬಿಲ್ಲವಾಸ್ ಕೂಟದ ವತಿಯಿಂದ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ಮಧ್ಯಾಹ್ನ 3:15ಕ್ಕೆ ಮೇಳದ ದೇವರ ಚೌಕಿ ಪೂಜೆ, ನಂತರ ಗೆಜ್ಜೆಗಿರಿ ಕ್ಷೇತ್ರದ ಸ್ಥಳ ಪುರಾಣ ಆಧಾರಿತ ಕಾರ್ಣಿಕವನ್ನ ಸಾರುವ ನವರಸಭರಿತ ತುಳು ಯಕ್ಷಗಾನ ಪ್ರಸಂಗ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಎನ್ನುವ ಪುಣ್ಯ ಕಥಾಭಾಗವು 225ನೇ ಪ್ರಯೋಗದ ಪ್ರದರ್ಶನದೊಂದಿಗೆ ಒಮಾನ್ನಲ್ಲಿ ನೆಲೆಸಿರುವ ತುಳುನಾಡಿನ ಅನಿವಾಸಿ ಭಾರತೀಯರು ಹಾಗೂ ಗಲ್ಫ್ ರಾಷ್ಟ್ರಗಳ ಬಿಲ್ಲವ ಸಂಘಟನೆಗಳ ಮುಖಂಡರು ಮತ್ತು ಊರಿನ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಲಿದೆ. ಮಸ್ಕತ್ ಒಮಾನ್ ಬಿಲ್ಲವಾಸ್ ಅಧ್ಯಕ್ಷ ಸುಜಿತ್ ಅಂಚನ್ ಪಾಂಕಳ ಈ ಪ್ರದರ್ಶನಕ್ಕೆ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಟ್ಲ 24x7.